ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾನ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ಟೂರ್ದಾನ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಮದುವೆ ಜವಳಿಗಳ ಅಪೂರ್ವವಾದ ಸಂಗ್ರಹಗಳ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಾಲ್ಕೆಗೆ ರುಚಿ ಬೇಕು, ದೇಹಕ್ಕೆ ಸದೃಢತೆ ಬೇಕು, ಆರೋಗ್ಯಕರವಾದ ದೇಹ ನಮ್ದಾಗ್ಬೇಕು. ಹೀಗಾಗ್ಬೇಕಾದ್ರೆ ನಾವು ತಿನ್ನೋ ಆಹಾರ ಕೂಡ ಅಷ್ಟೇ ಹೆಲ್ದಿ ಆಗಿರ್ಬೇಕು. ಅಂಥದ್ದೇ ಸ್ಪೆಷಲ್ ಆಗಿರೋ ಹೆಲ್ದಿ ಆಗಿರೋ ಡಿಶಸ್ ಅನ್ನ ತಯಾರಿಸ್ಕೊಳ್ಳೋಕೆ, ಹಾಗೆ ನಮ್ಗೆಲ್ರಿಗೂ ಹೇಳ್ಕೊಡೋಕೆ ಅಂತ ನಮ್ ಜೊತೆ ಗೀತಾ ಕೇಶವ್ ಮೇಡಮ್ ಬಂದಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಇವತ್ತಿನ ಒಂದು ಮಕ್ಕಳಿಗೆಲ್ಲ ಟೀಚಿಂಗ್ ಮುಗಿಸ್ಕೊಂಡು ಕಿಚನಿಗೆ ಬಂದಿದ್ದೀರಾ ಮೇಡಮ್. ಹೇಗಿತ್ತು ತಮ್ಮ ಸ್ಕೂಲ್ ಎಲ್ಲ ಇವತ್ತು? ಸ್ಕೂಲ್ ವೆಲ್. ಮಕ್ಕಳು ಹೇಗಿದ್ದಾರೆ ಇವಾಗ? ತುಂಬಾ ಬದಲಾಗಿದೆ ಇವಾಗ. ಹೌದೌದು. ಮಕ್ಕಳಿಗೆ ಈಗ ಕಲಿಬೇಕನ್ನ ಇಂಟೆನ್ಷನ್ ಸ್ವಲ್ಪ ಜಾಸ್ತಿ ಆಗಿದೆ. ಎಕ್ಸಾಮ್ಸ್ ಕೂಡ ಹತ್ರ ಬರ್ತಾ ಇದೆ. ಈ ಮಂತ್ ಅಲ್ಲೇ ಎಕ್ಸಾಮ್ ಇರುತ್ತೆ. ಇದೆಲ್ಲ ಕೊರೋನಾ ಬಂದ್ಮೇಲೆ, ಲಾಕ್ಡೌನ್ ಆದ್ಮೇಲೆ ಈ ತರ ಚೇಂಜಸ್ ಗಳಾಗಿರೋದಾ? ಹೌದು. ಹೇಗಿದ್ದಾರೆ ಎಲ್ಲ ಮಕ್ಕಳು? ಕಲಿಬೇಕು ಅನ್ನೋ ಇಂಟೆನ್ಷನ್ ಇದೆ, ಹೌದು. ಬಟ್ ಆಫ್ಟರ್ ಲಾಕ್ಡೌನ್ ತುಂಬಾ ಸಮಯ ಬಿಟ್ಟು ಸ್ಕೂಲಿಗೆ ಬಂದಿರೋ ಅಂತದ್ದು ಮಕ್ಕಳು, ಏನೆಲ್ಲ ಚೇಂಜಸ್ ಆಗಿದೆ ಮಕ್ಕಳಲ್ಲಿ? ಚೇಂಜಸ್ ತುಂಬಾ ಇದೆ. ಕೆಲವೊಂದು ಮಕ್ಕಳಲ್ಲಿ ಸ್ವಲ್ಪ ಡಿಫ್ರೆಂಟ್ ಚೇಂಜಸ್ ನಾವು ಕಾಣ್ಬೋದು, ಆದರೆ ಆಲ್ಮೋಸ್ಟ್ ಗುಡ್. ಎಸ್ ಮೇಡಮ್, ಎಲ್ಲ ಕೆಲಸಗಳ ಮಧ್ಯೆ ನೀವು ಸ್ಪೆಷಲ್ ಆಗಿರೋ ರೆಸಿಪೀಸ್ಗಳನ್ನು, ಅದು ತುಂಬಾನೇ ಹೆಲ್ದಿ ಆಗಿರುವಂತಹ ರೆಸಿಪೀಸ್ಗಳನ್ನು ತಯಾರು ಮಾಡೋದಕ್ಕೆ ಫೇಮಸ್ ನೀವು. ಇವತ್ತು ಯಾವ ಸ್ಪೆಷಲ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀವಿ? ಈಗ ನಾನು ಫಸ್ಟ್ ಒಂದು ಮೇಥಿ ರೈಸ್ ಹೇಳ್ಕೊಡ್ತಾ ಇದ್ದೇನೆ. ಓಕೆ, ಇದರ ನೆಕ್ಸ್ಟ್ ಒಂದು ಗಂಜಿ, ಅದು ಹೆಲ್ದಿ. ಓಕೆ, ಹಾಗಾದ್ರೆ ಬನ್ನಿ ಹೋಗೋ ಕಿಚನ್ಗೆ. ಮೇಡಮ್, ಫಸ್ಟ್ ಮೇಥಿ ರೈಸ್ ಮಾಡ್ತೇನೆ ಅಂತ ಹೇಳಿದ್ರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು? ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆಲ್ಲ ಇಟ್ಕೊಂಡಿರೋದೆಲ್ಲ ಬೇಕಾಗುತ್ತೆ. ನಾನು ಮಾಡುವಾಗ ಒಂದೊಂದಾಗಿ ಹಾಕುವಾಗ. ಓಕೆ, ಹಾಗಾದ್ರೆ ಡೈರೆಕ್ಟ್ ನಾವು ಗ್ಯಾಸ್ ಆನ್ ಮಾಡೋದಾ? ಈಗ ನಮಗೆ ಆಯಿಲ್ ಬೇಕು. ನಾವು ಯೂಸ್ ಮಾಡ್ತಾ ಇರೋವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ಹಾಕಬೇಕು? ಸಾಕು. ಸ್ವಲ್ಪ ಎಣ್ಣೆ ಕಾಯಿಲೆ ಕಾದ ನಂತರ ಇದು ಚಕ್ಕೆ ಲವಂಗ. ಓಕೆ, ಎಣ್ಣೆ ಕಾದಿದೆ ಅಂತ. ಈಗ ನಾನೀಗ ಒಂದು ಬೌಲ್ ರೈಸ್ ತಗೊಂಡಿದ್ದೀನಿ. ಓಕೆ, ಅದು 1-2-3 ಸಲ ತೊಳೆದು ನೆನೆ ಇಟ್ಟಿದೆ. ಹಿಂದಿನ ದಿನ ನೆನೆಸಿ? ಇಲ್ಲ, ಒಂದು ಅರ್ಧ ಗಂಟೆ 3/4 ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾವು ಶುಂಠಿ ಹಾಕುವ. ಓಕೆ, ಸಣ್ಣಗೆ ಹಚ್ಕೋಬೇಕು? ತೆಳ್ಳಗೆ ಹೆಚ್ಚಿಕೊಳ್ಬೇಕು. ಈಗ ಬೆಳ್ಳುಳ್ಳಿ, ಮತ್ತೀಗ ಇದೊಂದು ಪುಲಾವ್ ಎಲೆ, ಇದನ್ನು ಹಾಕ್ಕೊಳ್ಳುವ. ಅದಾದ ನಂತರ ಆನಿಯನ್. ಒಂದು ಬೌಲ್ ರೈಸಿಗೆ ಮೀಡಿಯಂ ಸೈಜಿಂದ 2 ನೀರುಳ್ಳಿ ಬೇಕಾಗತ್ತೆ. ಈಗ ಇದಕ್ಕೆ ಚಿಲ್ಲಿ ಹಾಕುವ. ಕಾಯಿ ಮೆಣಸು. ಹೌದು, ಒಂದು 2 ಮೆಣಸು ಹಾಕುತ್ತೆ. ಓಕೆ, 1 ಕಪ್ ರೈಸಿಗೆ. ಆನಿಯನ್ ಫುಲ್ ಬ್ರೌನ್ ಬರಬೇಕಾ? ಇಲ್ಲ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈಗ ಇದು ಕಾಬೂಲಿ ಚೆನ್ನ, ಇದನ್ನು ನಾವು ಹಿಂದಿನ ದಿನನೇ ನೆನೆಸಿಟ್ಕೊಳ್ಬೇಕು.
ಇಲ್ಲಾಂದರೆ ಬೇಯಕ್ಕೆ ಲೇಟ್ ಆಗುತ್ತೆ ಸ್ವಲ್ಪ. ಹಾಂ, 1 ಕಪ್ ರೈಸಿಗೆ ಅರ್ಧ ಕಪ್ ಚೆನ್ನಾಗಿ ನೆನೆಸಿದ್ರೆ ಸಾಕಾಗುತ್ತೆ. ಅದು ಮತ್ತೆ ನೆಂದ ಮೇಲೆ ದಪ್ಪ ಆಗುತ್ತೆ. ಓಕೆ. ಹಾಂ, ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಆಗಬೇಕು. ಈಗ ನಾವಿದಕ್ಕೆ ಮೇಥಿ ಲೀವ್ಸ್ ಹಾಕ್ಕೊಳ್ಳುವ. ಇದು ಕೂಡ ಹಾಗೆ 1 ಕಪ್ಪಿಗೆ 1 ಕಪ್. ಅದನ್ನು ಹಾಗೆ ಎಲೆನ ಚಾಕುವಿಂದ ಕಟ್ ಮಾಡೋದಲ್ಲ, ಹಾಗೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಹೌದು. ಹಾಕ್ಬೋದು. ಮತ್ತೆ ಈಗ ಎಣ್ಣೆ ಎಲ್ಲ ಬಿಸಿ ಆಗುವಾಗ ಉಂಟಲ್ಲ, ಎಲ್ಲ ಶ್ರಿಂಕ್ ಆಗುತ್ತೆ. ಹಾಂ, ಎಸ್. ಎಣ್ಣೆಯಲ್ಲೇ ನಾವು ಬಿಸಿ ಮಾಡಬೇಕು ಕಂಪ್ಲೀಟಾಗಿ. ಹಾಂ, ಎಣ್ಣೆಲಿ ಬಿಸಿ ಮಾಡಿ ಮತ್ತೆ ನೀರು ಆ್ಯಡ್ ಮಾಡಬೇಕು. ಇದರ ದಂಟನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಮೆಂತ್ಯ ಸೊಪ್ಪಿಂದು. ಇವಾಗ ಬರೀ ಸೊಪ್ಪನ್ನು ಮಾತ್ರ ಬಿಡಿಸ್ಕೊಳ್ಬೇಕು. ಈಗ ನಾವು ಇದಕ್ಕೆ ಅಕ್ಕಿ ಹಾಕ್ಕೊಳ್ಬೋದು. ನೋಡಿ, ಇದು ಸೊಪ್ಪೆಲ್ಲ ಇಷ್ಟು ಬಾಡಿದೆ ಅಲ್ಲ, ಶ್ರಿಂಕ್ ಆಗಿದೆ. ಈಗ 1 ಕಪ್ ಅಕ್ಕಿ ತಗೋತೇನೆ. ನೀರು ಬೇಕಲ್ಲ? ಹಾಂ, ನೀರು ಬೇಕು. ಇದು ಅಕ್ಕಿ ಸ್ವಲ್ಪ ಹುರ್ಕೊಳ್ಳೋಣ, ಮತ್ತೆ ನೀರು ಹಾಕ್ಕೊಳ್ಳೋಣ. ಈಗ 1 ಕಪ್ ಅಕ್ಕಿಗೆ 2 ಕಪ್ ನೀರು ಅಂತ ಲೆಕ್ಕ. ಈಗ ನೀರು ಹಾಕ್ಕೊಳ್ಳೋಣ. ಇನ್ನೊಂದು ಈಗ ಇದು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು, ಮತ್ತೆ ಲಿಡ್ ಹಾಕಬೇಕು. ಈಗ ಉಲ್ಟಾ ಮುಚ್ಚಿಡುವ. ಓಕೆ. ಸ್ವಲ್ಪ ಕುದಿದ ನಂತರ ಮತ್ತೆ ಲಿಡ್ ಮುಚ್ಚಿ 2 ವಿಸಿಲ್ ತೆಗೆದು. ಮ್ಯಾಮ್, ನೀವು ಕೂಡ ಅಷ್ಟೇ ತುಂಬ ಬ್ರೇಕ್ ತಗೊಂಡು ಸ್ಕೂಲಿಗೆ ಎಂಟ್ರಿ ಆಗಿರೋವಂಥದ್ದು. ಆನ್ಲೈನ್ ಕ್ಲಾಸಸ್ ಎಲ್ಲ ನಡೀತಾ ಇತ್ತು, ಮಕ್ಕಳೊಟ್ಟಿಗೆ ನಮಗೆ ಇಂಟ್ರಾಕ್ಷನ್ ಇತ್ತು, ಬಟ್ ಆ್ಯಕ್ಚುಯಲ್ ಫೇಸ್ ಅಂತ ಸಿಗ್ತಾ ಇರಲಿಲ್ಲ. ಸ್ಕೂಲಿಗೆ ಹೋಗುವಂಥ ಚಾನ್ಸಸ್ ಇರಲಿಲ್ಲ. ಹೇಗಿತ್ತು ಮ್ಯಾಮ್ ಆ ದಿನಗಳು ಈ ದಿನಗಳು ಕಂಪೇರ್ ಮಾಡೋಕ್ಕಾದ್ರೆ? ಎಲ್ಲ ತುಂಬ ಖುಷಿ ಇತ್ತು, ಮಕ್ಕಳಿಗೂ ಅಷ್ಟೇ ನಮಗೂ ಅಷ್ಟೇ. ಈಗ ಎಕ್ಸಾಮ್ ಹತ್ರ ಬರೋದ್ರಿಂದ ಎಲ್ಲ ಅದರ ಕಡೆ. ಓಕೆ. ಮಕ್ಕಳು ಅಂದರೆ ಯಾವ ಕ್ಲಾಸ್ ಸ್ಟೂಡೆಂಟ್ಸಿಗೆ ನೀವು ಪಾಠ ಮಾಡುವಂಥದ್ದು? 1 to 10 ಸ್ಟೂಡೆಂಟ್ಸಿಗೆ ಕಂಪೇರ್ ಮಾಡಿದರೆ 10th ಮಕ್ಕಳು ಪಬ್ಲಿಕ್ ಎಕ್ಸಾಮ್ ಅಂತ ಬ್ಯುಸಿ ಆಗಿರ್ತಾರೆ. ಬಟ್ ಈಚೆ ಬೋರ್ಡ್ ಎಕ್ಸಾಮ್. ಓಕೆ. ಬಟ್ ಲೋವರ್ ಕ್ಲಾಸಿಗೆಲ್ಲ ಈಗ 9th ನಾಡಿದ್ದು ಸ್ಟಾರ್ಟ್ ಆಗ್ತದೆ. ಈ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳು ತುಂಬ ಕಿರಿಕಿರಿ ಮಾಡ್ತಾ ಇರಲ್ವಾ ಮ್ಯಾಮ್ ಸ್ಕೂಲಲ್ಲಿ? ಅವ್ರ ಜೊತೆ ತುಂಬ ಖುಷಿ ಆಗುತ್ತೆ. ಹೌದಾ? ಓಕೆ. ಈಗ ನಮ್ಮ ನೀರು ಕುದಿ ಬರ್ತಾ ಇದೆ ನೋಡಿ. ಕುದಿ ಬರ್ತಾ ಇದೆ, ಸ್ಟಾರ್ಟ್ ಆಗಿದೆ. ಎಸ್. ಈಗ ನಾವು ಇದಕ್ಕೆ ಉಪ್ಪು ಹಾಕೊಳ್ಳುವ. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ಮೆಜರ್ಮೆಂಟ್ ಹೇಳಬೇಕಂದ್ರೆ 1 ಬೌಲ್ ರೈಸಿಗೆ 1 ಟೀ ಸ್ಪೂನ್ ಉಪ್ಪು ಅಂತ ಲೆಕ್ಕ. 1 ಟೀ ಸ್ಪೂನ್ ಅಂದರೆ ಒಂದಿಷ್ಟು ಬರುತ್ತೆ. ಓಕೆ. ಮತ್ತೆ ಒಂದು ಅರ್ಧ ಲೆಮನ್ ಜ್ಯೂಸ್ ಹಾಕ್ಬೇಕಾಗುತ್ತೆ. ಲೆಮನ್ ಜ್ಯೂಸ್ ಆ್ಯಡ್ ಮಾಡಿದ ನಂತರ ಬೇಕಾದರೆ ಈ ಟೈಮಲ್ಲಿ ಟೇಸ್ಟ್ ನೋಡೋದಾದರೆ ನೋಡ್ಕೊಳ್ಬೋದು, ಖಾರ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಇದೆಯಲ್ವ ಅಂತ. ಏನಾದರೂ ಬೇಕಾಗಿದ್ದರೆ ಅದನ್ನು ಆ್ಯಡ್ ಮಾಡ್ಬೋದು. ಖಾರ ಜಾಸ್ತಿ ಆಗಿದ್ದರೆ ಸಪೋಸ್ ನಾವು ಲಿಂಬೆ ಹಣ್ಣು ರಸ ಜಾಸ್ತಿ ಹಾಕ್ಬೋದು, ಮತ್ತೊಂಚೂರು ಉಪ್ಪು ಕೂಡ ಆ್ಯಡ್ ಮಾಡ್ಬೋದು. ಓಕೆ. ಹಾಗೆ ಈಗ ನಾವು ಲಿಡ್ ಹಾಕುವ. ಎಷ್ಟು ವಿಜಿಲ್ ಆಗಬೇಕು? 2 ಬಂದರೆ ಸಾಕು. ಓಕೆ. ಮೇಥಿ ರೈಸ್ ಅಂತ ಹೇಳಿದ್ರಿ ಮೇಡಮ್, ಇದರ ಯೂಸಸ್ ಹೇಳಕ್ಕೆ ಹೋದರೆ ಹೆಲ್ತಿಗೆ ಯಾವೆಲ್ಲ ದೃಷ್ಟಿಯಲ್ಲಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಒಂದು ರೈಸ್? ಮೇಥಿ ರೈಸ್ ಅಂತ ಹೇಳಿದರೆ ಇದು ಮೇಥಿ ತುಂಬ ಹೆಲ್ಪ್ಫುಲ್ ಹೆಲ್ತ್ ವೈಸ್. ಅದಂತ ಹೇಳಿದರೆ ಈಗ ಏಜ್ ಆದವರಿಗೂ ಅದು ತುಂಬ ಒಳ್ಳೆಯದು, ಮಕ್ಕಳಿಗೂ ತುಂಬ ಒಳ್ಳೆಯದು. ಮತ್ತು ಈ ಗಂಟೆ ನೋವೆಲ್ಲ ಇರುತ್ತಲ್ಲ ಅವರಿಗೆಲ್ಲ ತುಂಬ ಪೇಯ್ನ್ ರಿಲೀಫ್ ಆಗುತ್ತೆ ಅದರಿಂದ. ಮತ್ತು ಅದರಲ್ಲಿ ಮೇಥಿ ರೈಸ್ ಒಟ್ಟಿಗೆ ನಾವು ಕಡಲೆ ಹಾಕಿದ್ದೀವಲ್ಲ, ಹಾಗೆ ಮಕ್ಕಳು ಸ್ವಲ್ಪ ಅಟ್ರಾಕ್ಟ್ ಆಗ್ತಾರೆ. ಅದರಲ್ಲಿ ಕಹಿ ಅಂತ ಏನಿರೋದಿಲ್ಲ, ಸ್ವೀಟ್ನೆಸ್ ಇರುತ್ತೆ. ಮತ್ತೆ ಈರುಳ್ಳಿ ಕೂಡ ಆ್ಯಡ್ ಮಾಡಿದ್ದೀವಲ್ಲ, ಹಾಗಾಗಿ ಮಕ್ಕಳು ತುಂಬ ಇಷ್ಟಪಡ್ಕೊಂಡು ತಿಂತಾರೆ.
ಈಗ ವಿಸಿಲ್ ಆಗಿದೆ, ಎಸ್. ಆಫ್ ಮಾಡ್ಬೋದು. ಓಕೆ. ಇನ್ನು ಸ್ವಲ್ಪ ಸ್ಟೀಮ್ ಬಿಡೋವರೆಗೆ ಸ್ವಲ್ಪ ವೇಟ್ ಮಾಡಬೇಕು, ಮತ್ತೆ ಸರ್ವ್ ಮಾಡಿ. ಮ್ಯಾಮ್ ಇದನ್ನು ನಾವು ಹಾಗೆ ತಗೋಬಹುದು ಅಥವಾ ಇದಕ್ಕೆ ಏನಾದರೂ ಸೈಡ್ ಡಿಶಸ್ ಬೇಕಾಗುತ್ತಾ? ಸೈಡ್ ಡಿಶ್ ಅಂದ್ರೆ ಇದಕ್ಕೆ ರಾಯ್ತ ಎಲ್ಲ ಒಳ್ಳೆ ಆಗುತ್ತೆ. ರಾಯ್ತ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಬರೀ ಮೊಸರು ಹಾಕೊಂಡು ತಿಂತಾರೆ ಮಕ್ಕಳು. ಓಕೆ. ನಾನು ಸೌತೆಕಾಯಿ ರಾಯ್ತ ಮಾಡ್ಕೊಂಡು ಬಂದಿದ್ದೀನಿ, ಹಾಂ, ಸರ್ವ್ ಮಾಡುವಾಗ. ಅದ್ರಲ್ಲಿ ಓಕೆ. ರಾಯ್ತ ಬಿಟ್ಟು ಬೇರೆ ಏನಾದರೂ ಆಪ್ಷನ್ಸ್ ಇರ್ಬೋದಾ? ಬೇರೆ ಆಪ್ಷನ್ ಹೇಳಿದ್ರೆ ಸಲಾಡ್, ಹಾಂ, ವೆಜಿಟಬಲ್ ಸಲಾಡ್ಸ್ ಓಕೆ, ಯೂಸ್ ಮಾಡ್ಕೊ. ಈಗ ಸ್ಟೀಮ್ ಇಟ್ಟಿದೆ, ನಾವೀಗ ಓಪನ್ ಮಾಡ್ಬೋದು. ಮೇಥಿ ಪಲಾವ್ ಚೆನ್ನಾಗಿ ಬೆಂದು ಬಂದಿದೆ. ಈಗ ಒಂದಕ್ಕೆ ಮಿಕ್ಸ್ ಕೊಡುವ. ಕಡಲೆ ಎಲ್ಲ ಅಡಿಯಲ್ಲಿ ಕೂತಿದೆ, ಮಿಕ್ಸ್ ಮಾಡೋದು ಸರ್. ಮಿಕ್ಸ್ ಆಗಿದೆ ಸರಿಯಾಗಿ. ಈಗ ನಾವು ಸರ್ವ್ ಮಾಡೋದು. ಇದಕ್ಕೆ ಮೇಲಿಂದ ಸ್ವಲ್ಪ ತುಪ್ಪ. ನಾನು ಹೇಳಿದೆಲ್ಲ ರಾಯ್ತ. ಮೇಥಿ ಪಲಾವ್ ವಿತ್ ಕುಕ್ಕುಂಬರ್ ರೈಸ್. ಬಿಸಿ ಬಿಸಿಯಾಗಿರುವಂತಹ ಮೇಥಿ ರೈಸ್, ಇದರ ಜೊತೆಗೆ ರಾಯ್ತ ಕೂಡ ಮೇಡಮ್ ಪ್ರಿಪೇರ್ ಮಾಡಿಕೊಟ್ಟಿದ್ದಾರೆ. ಮೇಥಿ ರೈಸ್ ಹೇಗೆ ಪ್ರಿಪೇರ್ ಮಾಡಿದ್ರು ಅನ್ನೋದನ್ನ ಮತ್ತೊಂದ್ಸಲ ನೋಡ್ಕೊಂಡು ಬನ್ನಿ. ಮೇಥಿ ರೈಸ್ ತಯಾರಿಸುವ ವಿಧಾನ. ಮೊದಲಿಗೆ ಕುಕ್ಕರ್ನಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಪುಲಾವ್ ಎಲೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, 2ರಿಂದ 3 ಹಸಿಮೆಣಸು ಹಾಕಿ ಹುರಿಯಿರಿ. ನಂತರ ಅರ್ಧ ಕಪ್ ನೆನೆಸಿದ ಕಾಬೂಲ್ ಕಡಲೆ, 1 ಕಪ್ ಮೆಂತೆ ಎಲೆಯನ್ನು ಹುರಿಯಿರಿ. ಮೆಂತೆ ಎಲೆಗಳು ಬಾಡುವವರೆಗೂ ಹುರಿದು 1 ಕಪ್ ಬೆಳ್ತಿಗೆ ಅಕ್ಕಿಗೆ ಅದರ 2 ಪಟ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ ಸೇರಿಸಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿ ಮೇಥಿ ರೈಸ್ ಬ್ರೇಕ್ಫಾಸ್ಟ್ ಅಥವಾ ಊಟಕ್ಕೆ ಸೈ. ಮೇಲಿನಿಂದ ತುಪ್ಪ ಹಾಕಿ ಸ್ಯಾಲಡ್ನೊಂದಿಗೆ ಸರ್ವ್ ಮಾಡಿ. ಮೇಥಿ ರೈಸ್ ಮಾಡೋದು ಹೇಗೆ ಅನ್ನೋದನ್ನ ನಾವು ಕಲ್ತ್ಕೊಂಡು ಬಂದ್ವಿ. ಮತ್ತೊಂದು ರೆಸಿಪಿನೂ ನೋಡೋಣ. ಅದಕ್ಕಿಂತ ಮೊದಲು ನೀವು ತಗೊಳ್ಳಿ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ಟೂರ್ ದಾಲ್, ಕ್ಯಾಪ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಮದುವೆ ಜವಳಿಗಳ ಅಪೂರ್ವವಾದ ಸಂಗ್ರಹಗಳ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ಮೇಥಿ ಪಲಾವ್ ಅಥವಾ ಮೇಥಿ ರೈಸ್ ಮಾಡೋದು ಹೇಗೆ ಅಂತ ನಾವೆಲ್ಲರೂ ನೋಡಿದ್ವಿ. ಬನ್ನಿ ನೆಕ್ಸ್ಟ್ ಯಾವ ರೆಸಿಪಿನ ನಮಗೋಸ್ಕರ ಹೇಳ್ಕೊಡ್ತಾರೆ ಅನ್ನೋದನ್ನ ಮೇಡಮ್ ಹತ್ರ ಕೇಳೋಣ. ಮೇಡಮ್, ಮೇಥಿ ಪಲಾವ್, ಮೇಥಿ ರೈಸ್ ಪ್ರಿಪೇರ್ ಆಗೋಯ್ತು, ಬಿಸಿ ಬಿಸಿಯಾಗಿ ಪ್ರಿಪೇರ್ ಆಗಿದೆ. ನೆಕ್ಸ್ಟ್ ಏನ್ ಹೇಳ್ಕೊಡ್ತಾ ಇದ್ದೀರಾ? ನಾನು ಸಬ್ಬಸ್ಗೆ ಬೀಜದ ಗಂಜಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ವಾವ್, ತುಂಬಾ ಸ್ಪೆಷಲ್ ಅಂತ ಅನಿಸ್ತಾ ಇದೆ. ಹಾ, ಎಸ್ ಮ್ಯಾಮ್, ಮಾಡೋಕೆ ಹೇಗ್ ಮಾಡೋದು ಹೇಳಿ. ಫಸ್ಟ್ ಒಂದು ಕುಕ್ಕರ್ ನಮ್ಗೀಗ ಸಬ್ಬಸ್ಗೆ ಬೀಜದ ಗಂಜಿ ಮಾಡಲಿಕ್ಕೆ ನಾನು 1 ಕಪ್ ಅಕ್ಕಿ ತಗೊಂಡಿದ್ದೀನಿ. 1 ಕಪ್ ಅಕ್ಕಿ ನಾವು ಅದು ತುಂಬಾ ಮೆತ್ತಗೆ ಬೇಯಬೇಕು. ಗಂಜಿ ಅಂತ ಹೇಳಿದ್ರೆ ಮೆತ್ತಗೆ, ಅದಕ್ಕೆ ನಾವು 1:3 ಪ್ರಪೋರ್ಷನ್ ಅಲ್ಲಿ ನೀರು ಆಡ್ ಮಾಡಬೇಕು. ಇದಕ್ಕೆ 3 ಕಪ್ ನೀರು ಹಾಕೊಳ್ಳಿ. ಕುಕ್ಕರ್ 3 ಕಪ್ ನೀರು ಹಾಕುವ. ಓಕೆ. ನೀರು ಚೆನ್ನಾಗಿ ಕಾಯ್ಬೇಕಲ್ಲ? ಸ್ವಲ್ಪ ಬಿಸಿ ಆಗುವಾಗ ಇದು ಅಕ್ಕಿ ಹಾಕ್ಬೇಕು. ಅಕ್ಕಿ ನೆನೆಸಿಟ್ಕೊಂಡಿದ್ದೀರಾ? ಅಕ್ಕಿ ನೆನೆಸಿಟ್ಕೊಳ್ಬೇಕು, ಒಂದು ಅರ್ಧ ಗಂಟೆ ನೆಂದ್ರೆ ಸಾಕಾಗುತ್ತೆ. ಮತ್ತೆ ಸಬ್ಬಸ್ಗೆ ಬೀಜ ಮತ್ತೆ ಅಕ್ಕಿ 2 ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ಳಿ.
ಸಬ್ಬಸಿಗೆ ಬೀಜ ಯೂಶ್ವಲಿ ನಾವು ಬೇರೆ ರೆಸಿಪಿ ಮಾಡೋದನ್ನ ಕೇಳಿದ್ವಿ. ಸಬ್ಬಸಿಗೆ ಸೊಪ್ಪು ಹೌದು, ಹೆಚ್ಚಾಗಿ ಪಲ್ಯ. ಈ ಸಬ್ಬಸಿಗೆ ಬೀಜದ ಯಾರಿಗೂ ಗುರ್ತಿರ್ಲಿಕ್ಕಿಲ್ಲ. ನೋಡಿ, ಸಬ್ಬಸಿಗೆ ಬೀಜ ಈ ತರ ಇರುತ್ತೆ, ಜೀರಿಗೆ ತರನೇ ಇರುತ್ತೆ ನೋಡ್ಲಿಕ್ಕೆ, ಆದ್ರೆ ಸ್ವಲ್ಪ ಫ್ಲಾಟ್ ಇರುತ್ತೆ. ಓಕೆ, ಟೇಸ್ಟ್ ಹಂಗೆ ಇರುತ್ತಾ? ಇಲ್ಲ, ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಈಗ ನೀರು ಕಾಯ್ತಾ ಇದೆ. ಹೌದು, ನಾನು ಹೇಳ್ದೆ ಅಲ್ಲ 1:3 ಪ್ರಪೋರ್ಷನ್ ಅಂತ. ಅಕ್ಕಿ ಮೊದಲೇ ನೆನೆಸಿಟ್ಕೊಂಡಿದ್ದೀವಿ. ಮತ್ತೆ ಈ ಸಬ್ಬಸಿಗೆ ಬೀಜನೂ ನೆನೆ ಹಾಕ್ಬೇಕು. ಅದು ಕೂಡ ಈ ದಿನ ನೆನೆ ಹಾಕಿದ್ರೆ ಸಾಕಾಗುತ್ತಾ? ಅದೇ ಒಂದು ಮಿನಿಮಮ್ 3 ಗಂಟೆ ಆದ್ರೂ ನೆನಿಬೇಕಾಗುತ್ತೆ. ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ಕರೆಕ್ಟ್ ಆಗಿರುತ್ತೆ. ಈಗ ನಾವೀಗ ನೀರು ಕುದೀತಾ ಇದೆ ಅಲ್ಲ, ಫಸ್ಟ್ ಇದನ್ನು ಹಾಕುವ ಸಬ್ಬಸಿಗೆ ಬೀಜ. ಇದರಲ್ಲಿ ನಾನು 1 ಸ್ಪೂನ್ ಸಬ್ಬಸಿಗೆ ಬೀಜ ತಗೊಂಡಿದ್ದೀನಿ. ಅದು ನೆಂದು ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ನೋಡೋಕ್ ಜೀರಿಗೆ ತರಾನೇ ಇದೆ, ನೀವು ಹೇಳಿದ ಹಾಗೆ ಇರುತ್ತೆ. ಈಗ ಅಕ್ಕಿ ಹಾಕ್ತಾ ಇದ್ದೀನಿ. ಇದು ನಾವು ದೋಸೆ ಅಕ್ಕಿ ಯೂಸ್ ಮಾಡ್ಬೋದು. ದೋಸೆ ಅಕ್ಕಿನೇ ಹಾಕ್ಬೇಕು ಇದಕ್ಕೆ, ಯಾಕಂದ್ರೆ ಇದು ಮೆತ್ತಗೆ ಬೆಂದು ಬರ್ಬೇಕಲ್ವ. ನಾವು ಊಟದ ಅಕ್ಕಿ ಸೋನಾ ಮಸೂರಿ ಎಲ್ಲ ಹಾಕಿದ್ರೆ ಉಂಟಲ್ಲ, ಅದು ಚೆನ್ನಾಗಿ ಬ್ಲೆಂಡ್ ಆಗೋದಿಲ್ಲ. ಹಾಗೆ ಇದು ಅಕ್ಕಿನ ಯೂಸ್ ಮಾಡಿ. ಸಬ್ಬಸಿಗೆ ಬೀಜ ಅಂತ ಹೇಳಿದ್ರೆ ಇದರಿಂದ ಏನಾದ್ರು ಸ್ಪೆಷಲ್ ಅನ್ನೋದಿದೆಯಾ? ಇದು ತುಂಬಾ ಸ್ಪೆಷಲ್. ಯಾಕೆ ಹೇಳಿದ್ರೆ ಸಬ್ಬಸಿಗೆ ಸೊಪ್ಪು ನಾವೆಲ್ಲ ಟೇಸ್ಟ್ ಮಾಡಿರ್ತೀವಿ. ಈ ಸಬ್ಬಸಿಗೆ ಬೀಜ ಉಂಟಲ್ಲ, ಇದ್ರಲ್ಲಿ ತುಂಬಾ ಮೆಡಿಸಿನಲ್ ಪವರ್ ಉಂಟು. ಇದನ್ನ ತುಂಬಾ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಹೆಚ್ಚಾಗಿ ನಾವು ನೋಡಿದಾಗೆ ಬಾಣಂತಿಯವರಿಗೆ ಇದ್ರದ್ದು ಗಂಜಿ ಮಾಡಿ ಕೊಡ್ತಾರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬದಲು ಇದನ್ನೇ ಕೊಡೋದು. ಇದರಿಂದ ಉಂಟಲ್ಲ ಸೊಂಟ ನೋವು, ಬೆನ್ನು ನೋವು ಎಲ್ಲ ಇರತ್ತಲ್ಲ, ಅದೆಲ್ಲ ಕಮ್ಮಿ ಆಗತ್ತೆ ಅವರಿಗೆ. ಮತ್ತೆ ಲ್ಯಾಕ್ಟೋಸ್ ಪವರ್ ಹೆಚ್ಚಾಗತ್ತೆ, ಮಗುವಿಗೆ ಹಾಲೆಲ್ಲ ಚೆನ್ನಾಗಿ ಸಿಗತ್ತೆ. ಹೌದು. ಈಗ ನಾವು ಇದಕ್ಕೆ ಲಿಡ್ ಹಾಕೊಳ್ಳುವ. ಸ್ವಲ್ಪ ಉಪ್ಪು ಹಾಕುವ ಟೇಸ್ಟಿಗೆ. 1 ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಮತ್ತೆ ಇದಕ್ಕೆ ನಾವು ಬೆಲ್ಲ ಹಾಕ್ಲಿಕ್ಕೆ ಉಂಟು, ಸಿಹಿಯಾಗಿ. ಸ್ವೀಟ್ ಇರುತ್ತೆ ಸ್ವಲ್ಪ. ಅದರಲ್ಲಿ ಐರನ್ ಕಂಟೆಂಟ್ ಇರುತ್ತಲ್ಲ ಬೆಲ್ಲದಲ್ಲಿ, ಹಾಗೆ ಬೆಲ್ಲನ ಮಿಕ್ಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಯಾರು ಬೇಕಾದ್ರೂ ತಗೊಳ್ಬಹುದು ಇದನ್ನ. ಬಾಣಂತಿಯವರು ಎಲ್ಲರೂ ತಗೊಳ್ಬಹುದು, ಹುಡುಗರು, ಮಕ್ಕಳು, ಏಜ್ ಆದವರು ಎಲ್ಲರೂ ತಗೊಳ್ಬಹುದು. ಈಗ 3 ವಿಸಿಲ್ ಬಂದಿದೆ. ಈಗ ನಾವು ಕುಕ್ಕರ್ ಆಫ್ ಮಾಡಿ ಸ್ವಲ್ಪ ಸ್ಟೀಮ್ ಬಿಡೋವರೆಗೆ ಸ್ವಲ್ಪ ಕಾಯಬೇಕಾಗತ್ತೆ. ಮತ್ತೆ ಅದಕ್ಕೆ ಬೆಲ್ಲ ಮತ್ತೆ ತೆಂಗಿನಕಾಯಿ ಗಟ್ಟಿ ರುಬ್ಬಿಟ್ಕೊಂಡಿರೋದು ಅದನ್ನ ಹಾಕ್ಬೇಕು. ಬೆಲ್ಲ ಹೇಗೆ ಹಾಕೋದು ಮೇಡಮ್? ಬೆಲ್ಲ ಡೈರೆಕ್ಟ್ ಆಗಿ. ಇದು ಆರ್ಗ್ಯಾನಿಕ್ ಬೆಲ್ಲ, ಪೌಡರ್ ಇರುತ್ತೆ, ಹಾಕಿದ ತಕ್ಷಣ ಕರಗೋಗುತ್ತೆ. ಹಾಗಾದ್ರೆ ಇದು ತುಂಬಾ ಸಿಹಿಯಾಗಿರುತ್ತೆ. ತುಂಬಾ ಇರೋದಿಲ್ಲ, ಮೈಲ್ಡ್ ಸ್ವೀಟ್. ಈಗ ಸ್ಟೀಮ್ ಎಲ್ಲ ಬಿಟ್ಕೊಂಡಿದೆ, ಕುಕ್ಕರ್ ಸ್ವಲ್ಪ ಕೂಲ್ ಆಗಿದೆ, ಓಪನ್ ಮಾಡ್ಬೋದು. ಇದಕ್ಕೆ ಇವಾಗ ಬೆಲ್ಲ ಮಿಕ್ಸ್ ಮಾಡೋದು. ಹೌದು, ಈಗ ಬೆಂದಿದೆ ಚೆನ್ನಾಗಿ. ಬೆಲ್ಲ ಹಾಕೋದ್ರಿಂದಾಗಿ ಸೈಡ್ ಡಿಶ್ ಏನು ಬೇಡ ಅನ್ಸುತ್ತೆ? ಬೇಡ, ಬೆಲ್ಲ ಮತ್ತೆ ಕಾಯಿ ರುಬ್ಬಿದ ಪಲ್ಪ್ ಹೇಳ್ತೇವೆ ಅದನ್ನ ಹಾಕ್ಬೇಕು. ನೋಡಿ, ಇದಕ್ಕೆ ಒಂದು ಮುಕ್ಕಾಲು ಕಪ್ ಇಲ್ಲ, ಇದು ಒಂದು ಅರ್ಧ ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಇದು ಪೌಡರ್ಡ್ ಜಾಗ್ರಿ ಎಲ್ಲ ಇರುತ್ತಲ್ಲ, ಸ್ವಲ್ಪ ಸ್ವೀಟ್ ಕಮ್ಮಿ ಇರುತ್ತೆ ನಾವು ಹೀಗೆ ಗಟ್ಟಿ ಬೆಲ್ಲ ಹಾಕುವಾಗ. ಇದು ಆರ್ಗ್ಯಾನಿಕ್ ಬೇಸ್ ಅಲ್ವಾ, ಹಾಗೆ ನಮ್ಗೆಲ್ರಿಗೂ ಮೆಂತ್ಯ ಗಂಜಿ ಎಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್. ಸಬ್ಬಸಿಗೆ ಬೀಜದ ಗಂಜಿ ಸ್ವಲ್ಪ ಸ್ಪೆಷಲ್ ಅಂತ ಅನಿಸ್ತಾ ಇದೆ. ಹೌದು. ಈ ಬೆಲ್ಲ ಕರಗಿದ ನಂತರ ಉಂಟಲ್ಲ, ನಾವು ತೆಂಗಿನಕಾಯಿ ಪಲ್ಪ್ ಹಾಕುವ. ಹಾಲು ತೆಗೆದು ಹಾಕ್ಬೋದು, ಅದು ನುಣ್ಣಗೆ ರುಬ್ಬಿದ್ರೆ ಹಾಗೆ ಹಾಕ್ಕೊಳ್ಬೋದು, ಗಂಜಿಯಾಗಿರುತ್ತೆ. ಈಗ ಸ್ವಲ್ಪ ಗ್ಯಾಸ್ ಆನ್ ಮಾಡ್ಕೋಬೇಕಾ? ಬೆಲ್ಲ ಕರತ್ತು. ಈಗ ನೋಡಿ, ಇದು ಒಂದು ಬೌಲಷ್ಟು ಪಲ್ಪ್ ಉಂಟು, ಇದಕ್ಕೆ ಸ್ವಲ್ಪ ನೀರು ಹಾಕಿ. ಸಣ್ಣ ಕುದಿ ಬಂದ್ರೆ ಸಾಕು. ತೆಂಗಿನ ತುರಿ ಡೈರೆಕ್ಟ್ ಆಗಿ ಯೂಸ್ ಮಾಡೋ ಬದಲು ಈ ತರ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಅದೇ ರುಬ್ಬಿ ಹಾಲು ತೆಗೆದು ಹಾಕ್ಬೋದು. ಹೀಗೆ ಗಂಜಿ ಆಗಿರೋದ್ರಿಂದ ಅದು ಚೆನ್ನಾಗಿ ಬೆಂದಿರತ್ತಲ್ಲ ಅಕ್ಕಿ, ಹಾಗೆ ಹಾಕೊಳ್ಬೋದು.
ಇದು ನಾನು ಸಬ್ಬಸ್ಗೆ ಬೀಜ ಅಂತ ಹೇಳಿದೆಲ್ಲ, ಇಲ್ಲಿ ತುಳುವಲ್ಲಿ ಇದಕ್ಕೆ ತಾತೈ ಅಂತ ಹೇಳ್ತಾರೆ. ಓಕೆ, ನೋಡಿ ಒಳ್ಳೆ ಮಿಕ್ಸ್ ಆಗಿದೆ. ಈಗ ಒಂದು ಸಣ್ಣ ಕುದಿ ಬರಲಿ. ಸ್ಟಾರ್ಟ್ ಆಯಿತು ಕುದಿಲಿಕ್ಕೆ. ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬ ಒಳ್ಳೆಯದಾಗತ್ತೆ. ಸಿಂಪಲ್ ಆಗಿ ರೆಡಿ ಮಾಡ್ಕೋಬಹುದು ಕೂಡ. ಹಾಂ, ಪುಡ್ಡಿಂಗ್ ಥರ ಇರುತ್ತೆ. ಟ್ರೆಡಿಷನಲ್ ಪುಡ್ಡಿಂಗ್ ಅಂತ ಹೇಳ್ಬೋದು. ಸಾಕಿದು ಆಫ್ ಮಾಡ್ಬೋದು. ಈಗ ಇದು ರೆಡಿ ಆಗಿದೆ, ತಣ್ಣಗ ಆಗಿದೆ ಸ್ವಲ್ಪ. ಈಗ ನಾವು ಸರ್ವ್ ಮಾಡಿ. ಎಸ್, ಮಾಡಿ. ಇದಕ್ಕೆ ಮತ್ತೆ ತುಪ್ಪ ಮೇಲಿಂದ ಹಾಕಿದ್ದು. ಮತ್ತು ಇದಕ್ಕೆ ಏನು ಫ್ಲೇವರ್ ಎಲ್ಲ ಬೇಕಂತ ಇಲ್ಲ. ನಾವು ಏಲಕ್ಕಿ ಹಾಕಬೇಕಾ, ಲವಂಗ ಅದೆಲ್ಲ ಏನಿಲ್ಲ. ಇದರದ್ದೇ ಸ್ಪೆಷಲ್ ಫ್ಲೇವರ್. ಟೇಸ್ಟ್ ಮಾಡೋದು ನಿಮ್ಗೆ ಗೊತ್ತಾಗ್ತದೆ. ಎಸ್, ಸಬ್ಬಸಿಗೆ ಗಂಜಿ ರೆಡಿ. ವಾವ್, ಸಬ್ಬಸಿಗೆ ಬೀಜದ ಗಂಜಿ ತುಂಬಾನೇ ಸ್ಪೆಷಲ್ ಅಂತ ಅನಿಸ್ತಾ ಇದೆ. ಈ ಸ್ಪೆಷಲ್ ರೆಸಿಪಿ ಹೇಗಿದೆ ಅಂತ ನಾವು ಹೇಳ್ತೇವೆ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಹೇಗೆ ಮಾಡಿದ್ರು ಅನ್ನೋದನ್ನ ನೀವು ನೋಡ್ಕೊಂಡು ಬನ್ನಿ. ಸಬ್ಬಸಿಗೆ ಬೀಜದ ಅಥವಾ ತಾತಾಯಿ ಗಂಜಿ ತಯಾರಿಸೋ ವಿಧಾನ. ಮೊದಲಿಗೆ 3 ಕಪ್ ನೀರನ್ನು ಬಿಸಿ ಮಾಡಿಕೊಂಡು 1 ಕಪ್ ಬೆಳ್ತಿಗೆ ಅಕ್ಕಿ, 1 ಚಮಚದಷ್ಟು 3 ಗಂಟೆಗಳ ಕಾಲ ನೆನೆಸಿದ ಸಬ್ಬಸಿಗೆ ಬೀಜ, ಚಿಟಕಿ ಉಪ್ಪು ಹಾಕಿ 2 ರಿಂದ 3 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ 3/4 ಕಪ್ನಷ್ಟು ಬೆಲ್ಲ, ತೆಂಗಿನಕಾಯಿಯ ಪೇಸ್ಟ್ ಅಥವಾ ಹಾಲನ್ನು ಹಾಕಿ 5 ನಿಮಿಷ ಬೇಯಿಸಿ. ಮೇಲಿನಿಂದ ತುಪ್ಪ ಹಾಕಿ ಸರ್ವ್ ಮಾಡಿ. ಈಗ ಆರೋಗ್ಯಕರ ಸಬ್ಬಸಿಗೆ ಬೀಜದ ಗಂಜಿ ಸವಿಯಲು ಬಲು ರುಚಿ. ಎರಡೂ ಕೂಡ ರೈಸ್ ಐಟಮ್ಸ್. ಒಂದು ಸಬ್ಬಸಿಗೆ ಬೀಜದ ಗಂಜಿ ಆದ್ರೆ ಇನ್ನೊಂದು ಮೇಥಿ ಪಲಾವ್ ಮಾಡಿಕೊಟ್ಟಿದ್ದೀರಾ ಮೇಡಮ್. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಫಸ್ಟ್ ಇದು ನೋಡೋದಾ, ಅದು ಟೇಸ್ಟ್ ನೋಡೋದಾ? ಇದನ್ನೇ ನೋಡೋಣ. ತಗೊಳ್ಳಿ, ನೀವು ಕೂಡ ಟೇಸ್ಟ್ ನೋಡಿ. ತುಂಬಾ ಚೆನ್ನಾಗಿದೆ. ತುಪ್ಪ ಹಾಕಿದ್ದೀರಲ್ಲ ಮೇಡಮ್, ಅದಕ್ಕೋಸ್ಕರ ಇನ್ನೂ ಫ್ಲೇವರ್ ಜಾಸ್ತಿನೇ ಬರ್ತಾ ಇದೆ. ಆ್ಯಂಡ್ ತುಂಬ ಒಂಥರ ಟೇಸ್ಟ್, ಸ್ಪೆಷಲ್ ಟೇಸ್ಟ್ ಅಂತ ಹೇಳ್ಬೋದು. ಇದು ತುಂಬ ಚೆನ್ನಾಗಿದೆ. ಈ ಟೇಸ್ಟ್ ನೋಡೋಣ, ನೀವು ಕೂಡ ತಗೊಳ್ಳಿ. ಎಸ್, ಟೇಸ್ಟ್ ನೋಡ್ತಾ ಇರಿ. ಹಾಗೆ ಸತ್ಯವಾಗ್ಲೂ ತುಂಬಾ ಚೆನ್ನಾಗಿದೆ ಇದು. ಈ ಸ್ಪೆಷಲ್ ರೆಸಿಪಿ ಆಗಿರ್ಬೋದು, ಇದಾಗಿರ್ಬೋದು, ಎರಡು ಕೂಡ ಡಿಫ್ರೆಂಟ್. ಮಾಡಿರೋದು ರೈಸ್ ಐಟಮಿಂದ ಆಗಿದ್ರು ಕೂಡ ಎರಡರ ಟೇಸ್ಟ್ ಕೂಡ ಕಂಪೇರ್ ಮಾಡಿದರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಅದು ಪಲಾವ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಕಡೆದು ಕೂಡ ಸ್ವೀಟ್ ಡಿಶ್, ಸ್ವೀಟ್ ಕೂಡ ಹದವಾಗಿ ತುಂಬ ಇಷ್ಟ ಆಗೋ ಥರನೇ ಇದೆ. ಎರಡೂ ರೆಸಿಪಿ ಕೂಡ ತುಂಬ ಯೂನಿಕ್ ಆಗಿದೆ. ಮೇಡಮ್, ಇವತ್ತು ನಮ್ಮ ಕಿಚನ್ಗೆ ಬಂದು ಸ್ಪೆಷಲ್ ಆಗಿರೋವಂಥ 2 ರೆಸಿಪಿಗಳು ಅದನ್ನು ಹೇಳ್ಕೊಟ್ಟಿದ್ದೀರಾ ನಮ್ಮೆಲ್ಲ ವೀಕ್ಷಕರಿಗೋಸ್ಕರ. ತಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಹ್ಯಾಂಪ್. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಅವರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪ್ ತಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಬರ್ತಾ ಇರಿ. ಹೀಗೆ ನಮ್ಮ ವೀಕ್ಷಕರಿಗೆ, ನಮಗೆ ಎಲ್ರಿಗೂ ಕೂಡ ಈ ಥರ ಯುನಿಕ್ ಆಗಿರೋವಂಥ ಹಾಗೆ ಹೆಲ್ದಿ ಆಗಿರೋವಂತಹ ಡಿಶಸ್ಗಳನ್ನು ಹೇಳ್ಕೊಡ್ತಾ ಇರಿ. ಸ್ಪೆಷಲ್ ಆಗಿರುವಂತಹ ಸಬ್ಬಸಿಗೆ ಬೀಜದ ಗಂಜಿ ಮಾಡೋದು ಹೇಗೆ, ಇನ್ನೊಂದು ಕಡೆ ಮೇಥಿ ಪಲಾವ್ ಮಾಡೋದು ಹೇಗೆ ಅನ್ನೋದನ್ನು ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೋಸ್ಕರ ಇವತ್ತು ಗೀತಾ ಕೇಶವ್ ಮೇಡಮ್ ಹೇಳಿಕೊಟ್ರು. ಇನ್ನೊಂದು ಸ್ಪೆಷಲ್ ಆಗಿರೋ ರೆಸಿಪಿ ಮೂಲಕ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್,
ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.